ಮಾಧ್ಯಮದ ಮಿತ್ರರನ್ನು ಸ್ವಾಗತಿಸ್ತಾ ಇವತ್ತು ವಿಚಾರ ಅಂದರೆ ನಾನು ಬಂಟ್ವಾಳ ಜಿಲ್ಲೆಯ ಸಹಕಾರಿ ಸಂಘಗಳ ವಿಭಾಗದ ಘಟಕದ ಅಧ್ಯಕ್ಷನಾಗಿರ್ತೇನೆ. ಸುಧಾಕರ್ ಪದವು ಸಹಕಾರಿ ಸಂಘದ ಒಬ್ಬ ಮಾಜಿ ಉಪಾಧ್ಯಕ್ಷರು. ಉದಯಾಚಾರ್ಯರು, ಗಿರೀಶ್ ನಮ್ಮ ಗಿರೀಶ್ ರೈಗಳು, ಜಿಲ್ಲಾ ಕಾರ್ಯದರ್ಶಿಗಳಾದ ಪ್ರೇಮನಾಥ್ ಬಳ್ಳಾಲ್ಬಾಗು, ಯಶವಂತ್ ಪ್ರಭು ಇವರುಗಳು ಪತ್ರಿಕಾಗೋಷ್ಠಿಯಲ್ಲಿ ಇದ್ದಾರೆ. ವಿಚಾರ ಅಂದರೆ ಕಳೆದ ಒಂದು ತಿಂಗಳು ಜೂನ್ 16ನೇ ತಾರೀಕಿಗೆ ಪದವು ವ್ಯವಸಾಯ ಸೇವಾ ಸಹಕಾರಿ ಸಂಘ ಮಂಗಳೂರು ತಾಲೂಕಿನ ಪದವು ಕುಲಶೇಖರ ಎಯ್ಯಡ್ ಹೀಗೆ 4 ಬ್ರಾಂಚ್ಗಳನ್ನು ಹೊಂದಿರುವ ವ್ಯವಸಾಯ ಸೇವೆ ಸುಮಾರು 6 ಕೋಟಿ ಮೌಲ್ಯದ ಬಂಗಾರ ಗೋಲ್ಡ್ ಸಿಬ್ಬಂದಿಗಳು ಸೇರಿ ಅದು ಕಳ್ಳತನ ಆಗಿದೆ, ಅಲ್ಲಿಂದ ಬೇರ್ತಾನಿಗೆ ಹೋಗಿದೆ ಅಂತ ವಿಚಾರ ಮಾಧ್ಯಮ ಕೆಲವು ಪತ್ರಿಕೆ ಬಂದಿತ್ತು. ಆದರೆ ಇವತ್ತಿಗೆ 1 ತಿಂಗಳಾದರೂ ಕೂಡ ಯಾವುದೇ ಒಂದು ಪರಿಹಾರ ಗ್ರಾಹಕರಿಗೆ ಸಿಕ್ಕಿಲ್ಲ. ನಾವು ಈ ಮೂಲಕ ಒತ್ತಾಯ ಮಾಡೋದ್ರಿಂದ ಅಲ್ಲಿ ಸ್ಥಳೀಯ ಆಡಳಿತ ಮಾತ್ರ ಅಲ್ಲ, ಅಲ್ಲಿಯ ಮ್ಯಾನೇಜರ್ ಮಾತ್ರ ಅಲ್ಲ, ಕಾರ್ಯನಿರ್ವಹಣಾಧಿಕಾರಿ, ಆಡಳಿತ ಮಂಡಳಿಯ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿ ಕೂಡ ಇದಕ್ಕೆ ನೇರ ಪಾಲ್ದಾರರು ಮತ್ತು ಜವಾಬ್ದಾರರಾಗಿದ್ದಾರೆ. ತಕ್ಷಣ ಇದನ್ನು ವಸೂಲು ಮಾಡುವ ಮುಖಾಂತರ ಗ್ರಾಮೀಣ ಪ್ರದೇಶದ ಅಥವಾ ಪೇಟೆಪಟ್ಟಣದ ಯಾರೆಲ್ಲ ಬಂಗಾರದ ಅಡವು ಸಾಲ ಪಡೆದಿದ್ದಾರೆ ಅವರು ತಮ್ಮ ಬಂಗಾರಕ್ಕಾಗಿ ಸೊಸೈಟಿಯನ್ನು ಅಲೆದಾಡುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ರೀತಿ ಆದರೆ ಬಹುಶಃ ಜಿಲ್ಲೆಯಲ್ಲಿ ಅನೇಕ ಸಹಕಾರಿ ಸಂಘಗಳು ಕೆಲವಾರು ಈ ರೀತಿಯ ಕಾರ್ಯಕ್ರಮ ಹಾಕೊಂಡಂತೆ ಜನ ಸಹಕಾರಿ ಸಂಘಗಳ ವಿಶ್ವಾಸವನ್ನು ಕಳೆದುಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆದ್ದರಿಂದ ನಾವು ಸ್ಥಳೀಯ ಪದವು ಆ ಸೊಸೈಟಿ ಆಸ್ಪಾಸ್ನವರ ಪರವಾಗಿರ್ಬೋದು, ನಾವು ಜಿಲ್ಲೆಯ ಪರವಾಗಿ ಆಗಿರ್ಬೋದು, ಅದಕ್ಕೆ ಒಂದು ಇಷ್ಟು ದೊಡ್ಡ ಮೌಲ್ಯದ ಇದೊಂದು ಹಗಲು ದರೋಡೆ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. 1-2 kg ಬಂಗಾರವನ್ನು ರಾತ್ರಿ ಬೀಗ ಹೊಡೆದುಕೊಂಡು ದೊಡ್ಡ ಇಶ್ಯೂ ಆಗ್ತದೆ. ಆದರೆ ಒಬ್ಬ ಸ್ಟಾಫ್ ಇನ್ವಾಲ್ವ್, ಒಬ್ಬ CO ಇನ್ವಾಲ್ವ್, ಒಬ್ಬ ಅಧ್ಯಕ್ಷರು, ಆಡಳಿತ ಮಂಡಳಿ ಇದಕ್ಕೆ ಇನ್ವಾಲ್ವ್ ಆಗದಿದ್ರೆ ಇಷ್ಟು ದೊಡ್ಡ ವ್ಯವಸ್ಥೆ ಮಾಡಲಿಕ್ಕೆ ಖಂಡಿತವಾಗಿ ಸಾಧ್ಯ ಇಲ್ಲ. ಆದ್ರಿಂದ ನಾವು ಹೇಳುವುದೇನೆಂದ್ರೆ ಇದನ್ನು ತಕ್ಷಣವಾಗಿ ಒಂದು 15 ದಿನದ ತನಿಖೆ ಮಾಡಿ ಇದನ್ನು ವಸೂಲು ಮಾಡಿ ಯಾರಿಂದ ಬೇಕಾ ಅವರಿಂದ ವಸೂಲು ಮಾಡುವ ಮುಖಾಂತರ ಇದನ್ನು ಗ್ರಾಹಕರಿಗೆ ತಕ್ಷಣವಾಗಿ ಅಲೆದಾಡ್ತಾ ಏನಿದ್ದಾರೆ ಅವರಿಗೆ ಗ್ರಾಹಕರಿಗೆ ತಲುಪಲಿಕ್ಕೆ ವ್ಯವಸ್ಥೆ ಆಗಬೇಕು. ಅಲ್ಲಿ ಇನ್ನೂ ಒಂದು ಏನಂದ್ರೆ ಯಾವಾಗಲೂ ಗೋಲ್ಡ್ನ ಆ ಬ್ಯಾಂಕಲ್ಲಿ ಹೇಳಿದಾಗೆ ಗೋಲ್ಡ್ ಏನೀಗ ಏಲಂಗೆ ಬರ್ತಾ ಇದೆ ಸಂದರ್ಭದಲ್ಲಿದೆ. ಅದಕ್ಕೆ ಸ್ಥಳೀಯವಾಗಿ ಅಧ್ಯಕ್ಷರು ಇರ್ಬೋದು, ಮಹಿಳಾ ಅಧ್ಯಕ್ಷರು, ಅವರ ಹಸ್ಬೆಂಡ್ ಮನೆಯವರು ಆ ಗೋಲ್ಡ್ ಅನ್ನು ತಾವೇ ಪರ್ಚೇಸ್ ಮಾಡಿ ಅಲ್ಲಿ ಕಡಿಮೆ ರೇಟಿಗೆ ಪರ್ಚೇಸ್ ಮಾಡಿ ತೆಗೆದುಕೊಳ್ಳುವ ಪರಿಸ್ಥಿತಿ ನಿರ್ಮಾಣ. ಒಂದು ರೀತಿಯ ವ್ಯವಸ್ಥೆಯಲ್ಲಿ ಅವ್ಯವಸ್ಥೆ ಮಾತ್ರವಲ್ಲ, ಲಾಭ ಪಡೆಯುವ ಉದ್ದೇಶದಿಂದ ಅಧ್ಯಕ್ಷರು ಇರ್ಬೋದು, ಆಡಳಿತ ಮಂಡಳಿ ಸಹಕಾರದಿಂದ ಈ ಗೋಲ್ಮಾಲ್ಗೆ ಅದೊಂದು ರೀತಿಯ ಸಪೋರ್ಟ್ ಆಗಿದೆ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಆದ್ರಿಂದ ಮುಂದಿನ ದಿನಗಳಲ್ಲಿ ಬಹುಶಃ ಇದೊಂದು 10-15 ದಿನದಲ್ಲಿ ಸಹಕಾರ ಇಲಾಖೆ ಇರ್ಬೋದು, ಪೊಲೀಸ್ ಇಲಾಖೆ ಇರ್ಬೋದು, ಸಂಬಂಧಪಟ್ಟವರನ್ನು ಕಾನೂನು ಕ್ರಮ ಸ್ಟ್ರಿಕ್ಟ್ ಆಗಿ ಕೈಗೊಳ್ಳುವ ಆಭರಣವನ್ನು ವಸೂಲು ಮಾಡಬೇಕಾಗಿದೆ. ಅದರ ಜೊತೆಗೆ ಕಾನೂನು ಕ್ರಮವನ್ನು ಆಡಳಿತ ಮಂಡಳಿ ಸಮೇತವಾಗಿ ಇವರ ಮುಖಾಂತರ ಇರಬೇಕು. ಗ್ರಾಹಕರಿಗೆ ಚಿನ್ನವನ್ನು ಕೂಡಲೇ ತಕ್ಷಣ ದೊರಕುವಂತಾಗಬೇಕು ಅಂತ ನಾವು ಜಿಲ್ಲಾ ಸಹಕಾರಿ ಘಟಕ ಇರ್ಬೋದು, ಆ ಸಹಕಾರಿ ಸಂಘಗಳ ಮೂಲಕ ನಾವು ಇವತ್ತು ಒತ್ತಾಯ ಮಾಡ್ತಾ ಇದ್ದೇವೆ. ಸುಧಾಕರ್ ಸ್ಥಳೀಯರು ಅದರ ಉಪಾಧ್ಯಕ್ಷರು ಆಗಿದ್ದವರು ಪದವ ಸೊಸೈಟಿ. ಪದವ ಸೊಸೈಟಿಯಲ್ಲಿ ಈಗ ಇರುವ ಒಂದು ಪ್ರಶ್ನೆ ಏನಂದ್ರೆ, ಈ ಬಂಗಾರ ಕಳ್ಳತನ ಅಂತಲ್ಲ, ಅದ ಒಂದು ನೌಕರ ಏನೋ ಅದನ್ನು ಎಗರಿಸಿದ್ರು ಅಲ್ಲಿಂದ. ಅದು ಒಂದು ದಿನದಲ್ಲಿ ಆಗುವಂತ ಕೆಲಸವೂ ಅಲ್ಲ. ಯಾಕಂದ್ರೆ ಅಲ್ಲಿ ಎಲ್ಲ ಆದ ಘಟನೆಗಳನ್ನು ನೋಡಿದ್ರೆ ಅದು ಸುಮಾರು ದಿನದಿಂದ ಈ ಒಂದು ಪ್ರಕ್ರಿಯೆಯನ್ನು ಅವರು ಮಾಡ್ತಾ ಇದ್ರು. ಅಲ್ಲಿ ಅರಮನೆಯ ವ್ಯಕ್ತಿಗಳು ಬರ್ತಿದ್ರು, ಈ ಒಂದು ವ್ಯಕ್ತಿಯ ಜೊತೆಗೆ ಮಾತಾಡ್ತಿದ್ರು. ಅವರಲ್ಲಿ ಒಬ್ಬ ಆರೋಪಿ ಅಂತ ಸ್ಪಷ್ಟ ಪೊಲೀಸ್ ಇಲಾಖೆ ಮಾಹಿತಿ ನೀಡಿದೆ. ಈಗ ಪ್ರಶ್ನೆ ಇರೋದು, ಪೊಲೀಸ್ ಇಲಾಖೆಯ ಇದು ವರದಿಗಳು ನಮಗೆ ಸಿಕ್ಕಿದಾಗ ಅದರಲ್ಲಿ ಪತ್ರಿಕಾ ಪ್ರಕಟಣೆಗಳಲ್ಲಿ ಈ ಏನು ಆರೋಪಿ ಇದ್ದಾರೆ ಅವರನ್ನು ಮ್ಯಾನೇಜರ್ ಅಂತ ಉಲ್ಲೇಖಿಸಿದ್ದಾರೆ. ಮ್ಯಾನೇಜರ್ ಅವರಲ್ಲ ಇಲ್ಲಿ. ಮತ್ತೆ ಈ ಏನು ವ್ಯವಹಾರದ ಬೀಗ ತೆಗೆಯುವ ಆ ಮ್ಯಾನೇಜರ್, ಈ ಆರೋಪಿ ಏನು
ನಗದು ಗುಮಾಸ್ತಾ ಇದ್ದಾರೆ, ಅವರಿಗೆ ಸಿಗುದಿಲ್ಲ. ಇದು ಮ್ಯಾನೇಜರ್ ಒಂದು ನಿರ್ಲಕ್ಷ್ಯದಿಂದ, ಆ ಮ್ಯಾನೇಜರ್ ಪೂರ್ತಿ ನಿರ್ಲಕ್ಷ್ಯ ತೋರಿ ಆ ಕೀಯನ್ನು ನಗದು ಗುಮಾಸ್ತನ ಕೈಯಲ್ಲಿ ಕೊಟ್ಟ ಕಾರಣ ಆ ಒಂದು ಘಟನೆ ನಡೀತಾ ಬಂದಿದೆ. ಈಗ ನಮ್ಗೆ ಒಂದು ಸಂದೇಹ ಇರೋದು, ಈ ತರ ಆಡಳಿತ ಮಂಡಳಿಗೆ ಪ್ರತ್ಯಕ್ಷವಾಗಿ ಗೊತ್ತಾಗಿದೆ ಮ್ಯಾನೇಜರ್ ನಿರ್ಲಕ್ಷ್ಯದಿಂದ ಇಷ್ಟೆಲ್ಲ ಆಗಿದೆ ಎಂಬುದು. ಆದ್ರೆ ಆ ಮ್ಯಾನೇಜರನ್ನೇ ಒಂದು ದೂರುದಾರರು ಅಂತ ದಾಖಲಿಸಿದ್ದಾರೆ. ಇವತ್ತು ಆ ಮ್ಯಾನೇಜರನ್ನೇ ಅವರು ಅಮಾನತಿನಲ್ಲಿ ಇಟ್ಟಿದ್ದಾರೆ. ಇಲ್ಲಿ ನಿಜವಾಗಿ ದೂರು ಕೊಡಬೇಕಾದ್ದು ಕಾರ್ಯನಿರ್ವಹಣಾಧಿಕಾರಿ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ದೂರು ಕೊಡಬೇಕಿತ್ತು. ಯಾಕಂದ್ರೆ ಮ್ಯಾನೇಜರ್ ಇಲ್ಲಿ ಒಂದು ನಮ್ಮ ಪ್ರಕಾರ ಮ್ಯಾನೇಜರ್ ಒಬ್ರು ಆರೋಪಿ. ಸಾರ್ವಜನಿಕ ವಸ್ತುಗಳನ್ನು ರಕ್ಷಣೆ ಮಾಡಲಿಕ್ಕೆ ಒಂದು ಹಣಕಾಸು ಸಂಸ್ಥೆಯಲ್ಲಿ ಸಾರ್ವಜನಿಕ ವಸ್ತುಗಳನ್ನು ರಕ್ಷಣೆ ಮಾಡಬೇಕಾದಂತ ಮ್ಯಾನೇಜರು ಅವರ ಕೆಲಸದ ನಿರ್ಲಕ್ಷ್ಯ ತೋರಿದ್ರಿಂದ ಈ ಒಂದು ಮ್ಯಾನೇಜರ್ ಬಗ್ಗೆ ನಾನು 11 ವರ್ಷದ ಮೊದಲು ನಾನು ಆ ಸಂಸ್ಥೆಯಲ್ಲಿ ಉಪಾಧ್ಯಕ್ಷ ಆಗಿದ್ದಾಗ ಒಂದು ಅವರ ನಿರ್ಲಕ್ಷ್ಯತನ ಮತ್ತು ಅವ್ಯವಹಾರ ಅದನ್ನು ಹುಡುಕಿದಾಗ ಈಗಿನ ಅಧ್ಯಕ್ಷರೇ ಸಮೇತ ಎಲ್ಲರೂ ಅವರಿಗೆ ಸಪೋರ್ಟ್ ಮಾಡಿ ಯಾರೋ ಒಬ್ಬರು ಅಮಾಯಕ ನೌಕರನ್ನು ಅಮಾನತು ಮಾಡಿದ್ದಾರೆ. ನಾನು ಮೊನ್ನೆ ಕೆಲವರಿಗೆ ಪ್ರಶ್ನೆ ಮಾಡಿದ್ದೆ, ನಾವು ಆ ದಿವಸ ನಾವು ಮಾಡಿದಂಥ ತಪ್ಪಿನಿಂದ ಇವತ್ತು ಮ್ಯಾನೇಜರು ಇಡೀ ಸಂಸ್ಥೆಗೆ ಇಷ್ಟು ಕೋಟಿ ನಷ್ಟಕ್ಕೆ ಕಾರಣ ಆಗಿದ್ದಾರೆ. ಇನ್ನು ಇವರನ್ನು ಬಚಾವ್ ಮಾಡುವಂತ ಕೆಲಸ ಆಗ್ತಾ ಇದೆ. ಇನ್ನು ಒಂದು ತಿಂಗಳಾಯ್ತು. ಇನ್ನು ಆರೋಪಿಯ ಆಭರಣಗಳು ಎಲ್ಲಿಟ್ಟಿದ್ದಾರೆ, ಏನು ಆಗಿದೆ, ಪೊಲೀಸರಿಂದ ಮಾಹಿತಿ ಸಿಗ್ತಾ ಇಲ್ಲ. ನಮ್ಮಲ್ಲಿ ವಿಶ್ವಾಸ ಇರಿಸಿಕೊಂಡಂತ ಆಭರಣ ಕಳೆದುಕೊಂಡಂತ ಸದಸ್ಯರು ನಮ್ಮಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ನಾವು ಅವರಿಗೆ ಉತ್ತರ ಕೊಡೋ ಪರಿಸ್ಥಿತಿಯಲ್ಲಿ ಇಲ್ಲ. ಯಾಕಂದ್ರೆ ಸ್ಪಷ್ಟವಾದ ಮಾಹಿತಿ ಇಲ್ಲ, ಗೌಪ್ಯ. ಆರೋಪಿಯನ್ನು ಘಟನೆ ನಡೆದ 15 ದಿನದವರೆಗೆ ಪೊಲೀಸ್ ಇಲಾಖೆಯಿಂದ ಯಾವುದೇ ಪ್ರಕಟಣೆ ಬರಲಿಲ್ಲ. ನಾವೇ ಖುದ್ದು ಹೋಗಿ ಕಮಿಷನರ್ ಒತ್ತಾಯ ಮಾಡಿದ್ದೆವು, ನೀವು ಯಾಕೆ ಇದನ್ನು ಪ್ರಕಟಿಸುವುದಿಲ್ಲ ಅಂತ ಹೇಳಿದಾಗ ತನಿಖೆ ಆಗ್ತದೆ ಅಂತ ಹೇಳಿದ್ರು. ತನಿಖೆ ಆದ ನಂತರ ನಮಗೆ ಸಿಕ್ಕಿದಿಷ್ಟೇ, 2 ಆರೋಪಿಗಳನ್ನು ನಾವು ಬಂಧಿಸಿದ್ದೇವೆ ಅಂತ. ಅಲ್ಲಿ ಕಳುವಾದಂಥ ನಗದು ಸಹಿತ ಅವರ ಲೆಕ್ಕದಲ್ಲಿ 3,85,00,000. ಆ ನಗದು ಎಲ್ಲಿ ಹೋಯಿತು? ಪೊಲೀಸರ ಲೆಕ್ಕ ಪ್ರಕಾರ 6.5 kg. ಅದರಲ್ಲಿ 2 kg ಚಿಲ್ಲರೆ ವಶಪಡಿಸಿಕೊಂಡಿದ್ದೇವೆ ಅಂತ ಹೇಳಿ ತಿಳಿಸಿದ್ದಾರೆ. ಅದೇ ಏನು ಮಾಡಿದ್ದಾರೆ ಅಂದ್ರೆ ಆ ವರದಿಯಲ್ಲಿ ಗೊಂದಲ ಹಾಕಿದ್ದಾರೆ. ಅಲ್ಲಿ ಕುಡುಪು ವ್ಯವಸಾಯ ಸೇವಾ ಸಹಕಾರಿ ಸಂಘ ಉಂಟು, ಪದವಿ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಪಕ್ಕದಲ್ಲಿ ಕುಡುಪು ವ್ಯವಸಾಯ ಸೇವಾ ಸಹಕಾರಿ ಸಂಘ ಉಂಟು. ಅದು ಒಳ್ಳೆ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಆದ್ರೆ ಇವರು ಪತ್ರಿಕಾ ಪ್ರಕಟಣೆ ಕೊಡುವ ಪಕ್ಕದ ಸಹಕಾರ ಸಂಘದಲ್ಲಿ ಅಡವಿರಿಸಿದ್ದಾರೆ ಅಂತ ಹೇಳಿ ಗೊಂದಲ ಸೃಷ್ಟಿ ಮಾಡಿದ್ದಾರೆ. ಅವರು ಆ ಸೊಸೈಟಿಯಲ್ಲಿ ಅದನ್ನು ಅಡವಿರಿಸುವುದಿಲ್ಲ, ಮತ್ತೆ ನಕಲಿ ಚಿನ್ನ ಅಡವಿರಿಸಿದ್ದಾರೆ ಅಂತ ಹೇಳಿದ್ರು. ಒಟ್ಟಾರೆ ಒಂದು ಏನು ನಮ್ಗೆ ಮಾಹಿತಿ ಸಿಕ್ಕಿದೆ ಅದೆಲ್ಲವೂ ಗೊಂದಲ ಇದೆ. ನಮ್ಮಲ್ಲಿ ಕೆಲವರು ವಿಚಾರಿಸ್ತಾರೆ, ಯಾಕಂದ್ರೆ ಎಷ್ಟೋ ಜನರನ್ನು ಅಲ್ಲಿ ನಾವು ಸದಸ್ಯ ಮಾಡಿದ್ದೇವೆ. ಅವರ ಇವತ್ತಿಗೂ ನಾವು ಪದವಿ ಸೊಸೈಟಿಯಲ್ಲಿ ಏನು ಠೇವಣಿ ಇಡ್ಬೋದಾ, ಬಂಗಾರ ಅಡವು ಇಡ್ಬೋದು ಅಂತ ಕೇಳುವಾಗ ಇಡೀ ಏನು ಆಗುದಿಲ್ಲ, ತೊಂದರೆ ಆಗುದಿಲ್ಲ ಎಂಬ ಒಂದು ವಿಶ್ವಾಸವನ್ನು ಸದಸ್ಯ ತುಂಬ್ತಾ ಇದ್ದೇವೆ. ಯಾಕಂದ್ರೆ ನಾವೊಂದು ಅಲ್ಲಿ ಮಾಜಿ ಉಪಾಧ್ಯಕ್ಷರಾಗಿ ನಮ್ಮ ತಂಡ ಕಳೆದ ಬಾರಿ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ರಿಂದ ನಮಗೊಂದು ಇದು ಬಾಧ್ಯತೆ ಇದೆ ಸದಸ್ಯರಿಗೆ ಉತ್ತರ ಕೊಡುವಂಥದ್ದು. ಆದರೆ ಯಾವುದೇ ಮಾಹಿತಿ ಸಿಗದೇ ಇಲ್ಲ. ಪೊಲೀಸ್ ಇಲಾಖೆಯು ಸೊಸೈಟಿ ಕಡೆಯಿಂದ ಎಲ್ಲವನ್ನು ಮುಚ್ಚಿಡುವ ಪ್ರಯತ್ನ ಆಗ್ತಾ ಇದೆ. ಏನು ಗೋಜಲು ಸೃಷ್ಟಿ ಆಗ್ತಾ ಇದೆ. ತಕ್ಷಣ ಇದನ್ನು ತನಿಖೆ ಮಾಡಿ, ನಿನ್ನೆ ಸಮೇತ ಒಬ್ರು ಫೋನ್ ಮಾಡಿದ್ರು, ಏನಾಯ್ತು ಸುಧಾಕರಣ್ಣ, ಏನಾದರೂ ನಮ್ಮ ಸಮಸ್ಯೆ ಪರಿಹಾರ ಸಿಗ್ತದ ಅಂತ ಕೇಳಿದ್ರು. ನಾನು ಅವರಿಗೂ ನಿನ್ನೆ ಉತ್ತರ ಕೊಡುವ ಸ್ಥಿತಿಯಲ್ಲಿ ಇರಲಿಲ್ಲ. ಏನಾಗುತ್ತೆ ಅಂದ್ರೆ ಈಗ ಈ ರೀತಿ 1-2 ಸಹಕಾರಿ ಸಂಘಗಳಲ್ಲಿ ಆದರೆ ಮುಂದೆ ಜಿಲ್ಲೆಯ ಅನೇಕ ಸಹಕಾರಿ ಸಂಘಗಳು ಇದೇ ದಾರಿ ಹಿಡಿದ್ರೆ ಗ್ರಾಹಕರಂತ ಅನೇಕ ಚಿನ್ನಾಭರಣ ಇರ್ಬೋದು, ಸಾಲ ಮಾಡಿ ಬಹಳಷ್ಟು ಕೆಲವಾರು ಸೊಸೈಟಿಗಳು ಸ್ಟಾಫ್ಗಳು ಹಣ ಲಪಣ ಮಾಡಿದ ಉದಾಹರಣೆಗಳಿವೆ, ಕೋಟ್ಯಾಂತರ ರೂಪಾಯಿ. ಇದೇ ರೀತಿ ಮುಂದುವರೆದ್ರೆ ಈಗ ಬೆಳ್ತಂಗಡಿಯಲ್ಲಿ 1-2 ಕೇಸ್ ಆಯಿತು, ಬೇರೆ ಬೇರೆ ಕಡೆ ಆಯಿತು. ಕೆಲವರು ಆ ಸಹಕಾರಿ ಸಂಘ ಆ ರೀತಿ ಅಪಪ್ರಚಾರ ಆದ್ರೆ ಠೇವಣಿದಾರರು ಠೇವಣಿ ಪಡ್ಕೊಳ್ತಾರೆ. ಆದ್ರಿಂದ ಬಹಳಷ್ಟು ಸಹಕಾರಿ ಸಂಘಗಳು ಪ್ರಚಾರಗಳನ್ನು ಕೂಡ ಮಾಡ್ತಾ ಇಲ್ಲ. ಜನ ನಂಬಿಕೆ ಮತ್ತು ವಿಶ್ವಾಸವನ್ನು ಸಹಕಾರಿ ಸಂಘಗಳ ಮೇಲೆ ಕಳ್ಕೊಳ್ತಾ ಇದ್ದಾರೆ. ಆದ್ರಿಂದ ಇಂಥ ಲಪಡಗಳಿರ್ಬೋದು, ಇಂಥ ಹಣ ದುರುಪಯೋಗ ಇರ್ಬೋದು, ಇಂಥ ಗೋಲ್ಡ್ನ ದುರುಪಯೋಗ ಅಥವಾ ನಕಲಿ ಗೋಲ್ಡ್ ಇಟ್ಟು
ವ್ಯವಸ್ಥೆ ಇದರಲ್ಲಿ ಶಾಮೀಲಾದವರು, ಅದು ಆಡಳಿತ ಮಂಡಳಿ ಇರ್ಬೋದು, ಸಿಬ್ಬಂದಿಗಳಾಗಿರ್ಬೋದು, ಸರ್ಕಾರ ಮತ್ತು ಪೊಲೀಸ್ ಇಲಾಖೆ, ಸಹಕಾರ ಇಲಾಖೆಗಳು ಕಾನೂನು ರೀತಿಯ ಸ್ಟ್ರಿಕ್ಟ್ ಆಗಿ ನಡೆಸಿಕೊಂಡು ಹೋಗೋದಿದ್ರೆ ಎಲ್ಲ ಸಹಕಾರಿ ಸಂಘಗಳ ಮೇಲೆ ಜನ ವಿಶ್ವಾಸವನ್ನು ಕಳ್ಕೊಳ್ತಾರೆ. ಠೇವಣಿದಾರರಿಗೂ ಒಂದು ರೀತಿ ಭಯ ಆಗ್ತದೆ. ಒಂದು ಸೊಸೈಟಿಯಲ್ಲಿ ಈ ರೀತಿ ಆದ ಕೂಡಲೇ ನಮ್ಮ ಸಹಕಾರಿ ಸಂಘ ಈಗ ಆಗ್ತದೆ ಅಂತ ಠೇವಣಿ ಹಿಂದೆ ಪಡ್ಕೊಳ್ತಾರೆ. ಆದ್ರಿಂದ ಎಲ್ಲ ಆರ್ಥಿಕ ವ್ಯವಸ್ಥೆ ವ್ಯವಹಾರಗಳು ಗೊಂದಲಮಯವಾಗುವುದರಿಂದ ಇಂಥ ಘಟನೆಗಳಾದಾಗ ತಕ್ಷಣವಾಗಿ ಸಿಬ್ಬಂದಿ ಮಾತ್ರ ಅಲ್ಲ, ಕಾರ್ಯನಿರ್ವಹಣಾಧಿಕಾರಿ, ಆಡಳಿತ ಮಂಡಳಿಯನ್ನು ನೇರ ಜವಾಬ್ದಾರಿ, ಅವರು ಆಡಳಿತ ಜವಾಬ್ದಾರಿ ವಹಿಸಿಕೊಳ್ಬೇಕಾಗ್ತದೆ. ಇಂಥ ರಿಸ್ಕ್ ಅನ್ನು ಅವರು ತಗೊಳ್ಬೇಕು, ಅವರು ನೇರ ಹೊಣೆಗಾರರು ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ಈ ರೀತಿಯಾಗಿ ಸ್ಟ್ರಿಕ್ಟ್ ಆಗಿ ಕಾನೂನು ರೀತಿಯ ಕ್ರಮಗೊಳ್ಳಬೇಕು. ಪದವಿನ ಈಗೇನು ನಡೆದಿದೆ ಸುಮಾರು 6 ಕೋಟಿ, ಚಿಕ್ಕ 6 ಲಕ್ಷ ಅಲ್ಲ, 6 ಕೋಟಿ ವ್ಯವಹಾರಗಳನ್ನು ತಕ್ಷಣ ಒಂದು 15 ದಿನದೊಳಗೆ ತನಿಖೆ ಮಾಡಿ ಗ್ರಾಹಕರಿಗೆ ಚಿನ್ನ ಕೊಡಬೇಕು, ಮಾತ್ರ ಸೂಕ್ತ ರೀತಿಯ ಕ್ರಮ ನಡೀಬೇಕು ಅಂತ ಇವತ್ತು ನಾವು ಈ ಮುಖಾಂತರ ಒತ್ತಾಯ ಮಾಡ್ತಾ ಇದ್ದೇವೆ.